ಸ್ನಾನಕ್ಕೆ ನೀರು ಬಿಸಿ ಮಾಡಿ ಬೆಂದ್ರು ಸುಪಾಡ್ದು ಎಲ್ಲ ಗುಡಿಸಿ ಆಯಿತು. ಇವಾಗ ಒಮ್ಮೆ ನೋಡಿ ಅಲ್ಲಿ ಗ್ರೌಂಡ್ ಫುಲ್ ದೊಡ್ಡದಾಗಿದೆ, ಎಲ್ಲ ತೆಗೆದು ನಂದು ಓಲ್ಡ್ ವೀಡಿಯೋಸಲ್ಲಿ ನೋಡ್ಬೋದು ನೀವು. ಅಲ್ಲಿ JCB ಎಲ್ಲ ಬಂದಿದೆ ಅಲ್ವಾ, ಫುಲ್ ತೆಗೆದಿದ್ದಾರೆ. ಸೊ ಅದನ್ನೊಂದ್ಸಲ ನೋಡ್ಕೊಂಡು ಬರೋಣ. ಇವಾಗ ಬೈಕ್ ಕೂಡ ಉಂಟು ನನಗೆ. ಅಲ್ಲಿ ನೀರು ನೋಡಿ, ಇಲ್ಲಿ ತೊಳೆದಿದ್ದು ನೀರೆಲ್ಲ ಅಡಿಕೆಗೆ ಹೋಗಿದೆ. ಅಡಿಕೆಗೆ ಹೋದ ನೀರು ನೋಡಿದರೆ ನನ್ನ ಹಸ್ಬೆಂಡ್ ಬೈತಾರೆ. ಸೊ ಕುಳ್ಳಣ್ಣ ಇಸ್ ಕಾಮ್. ಕತ್ತಿ ಬತ್ತೊಂದು ದೂರಂಬಿ. ಕೃಷ್ಣನ ಕೊಳ್ಳೆವೇಳೆ ನೋಡಿ. ಯೋಗಿತಕ್ಕನ ಹೊಸ ಹೇರ್ ಸ್ಟೈಲ್. ಯಾರಾದ್ರೂ ನೋಡಿ, ನಿಮ್ಗೆ ಕೂದಲು ಈ ತರ ಕಟ್ಬೋದು, ಒಂದು ಕಡೆ ಜಿಟ್ಟು ಒಂದು ಕಡೆ ಲೂಸು. ಯೋಗಿತಕ್ಕ ಚೂರು ತೋರಾತ್ತೇರವ, ಚೂರು ತೋರಾತ್ತೇರು, ಅಪ್ಪೆ ಬರ್ತದೆ. ಅವ್ರ ಅಮ್ಮ ಮಾತ್ರ ಸಪೂರ್ ಆಗ್ತೇರು. ಯೋಗಿತಕ್ಕ ದಪ್ಪ ಆಗಿದ್ದಾರೆ, ಯೋಗಿತಕ್ಕನ ಅಮ್ಮ ಸಪೂರ್ ಆಗಿದ್ದಾರೆ. ಪೂವಪ್ಪಣ್ಣಂದು ಕೆಲಸ ಆಗ್ತಾ ಉಂಟು. ಎಂಕ್ಲಿಂಗ್ ನೆಟವರ ಪೋದ್ ಬರ್ಕಂತ ಅಂದೆ ಕಡೆ ಏತು ಕೊಕ್ಕರ. ಇಲ್ಲಿ ಎಷ್ಟು ಕೊಕ್ಕರ ಇತ್ತು ಗೊತ್ತಾ? ಕೊಕ್ಕರ ಎಷ್ಟಿತ್ತು, ಕೊರಂಗು ಅಂತ ಅನ್ಪಣ, ತುಳುಟು ಕೊರಂಗು, ಕನ್ನಡ ಕೊಕ್ಕರ ಬೊಕ್ಕದ. ಫುಲ್ ಚೇಂಜ್ ಆಗಿದೆ ರೋಡು ನಮ್ದು. ಅವಾಗ ಎಷ್ಟು ಚಂದ ಇತ್ತು. ಮೆಲ್ಲ ಮೆಲ್ಲ ಉಂಟು ಬಲಿಪುರ್ಚಿ. ಇಷ್ಟು ಪ್ಲೇಸ್ ಇತ್ತು ಅಂತ ಗೊತ್ತಾಗ್ತದ ನಿಮ್ಗೆ. ನನ್ನ ಹಳೆ ವಿಡಿಯೋಸ್ ಅಲ್ಲೆಲ್ಲ ಹಾಕಿದ್ದೀನಲ್ಲ ಇಲ್ಲಿದ್ದು ಪ್ಲೇಸ್. ಅದ್ರಲ್ಲೂ ತಟ್ಟು ಹಳ್ಳಿ ಜಾರ್ಬಂಡಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ ಸಖತ್ತುಂಟು. ಅಬ್ಬಾ ನೀರೇ ಬುರುಂಡು. ಮತ್ತೆ ಗ್ರೀನ್ ಆಗ್ತದೆ, ತೋಟ ಇರ್ತಾರಂತೆ. ಎರ್ಲೆಜ್ಜರತ್ತ ಮುಲು ಕೋಲು ಪಾಡ್ದು ಜಿಂಡ ಗೊಬ್ಬುದೊಲ್ಲಿ ತಂದಲ್ಲ ಬೂರುಜ್ಜೆ ಮೆಲ್ಲಲ್ಲ ತಂದಲ್ಲ. ಪಚ್ಚವ್ರು ಹೇಳ್ತಾ ಇದ್ರು ಇಲ್ಲಿ ಆಟ ಆಡ್ಬೋದಿತ್ತು ಕ್ರಿಕೆಟ್ ಎಲ್ಲ ಅಂತ. ಬಟ್ ಈಗ ಕೋಲ್ ಹಾಕಿದಾರಲ್ಲ, ಹಂಗಾಗಿ ಇಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಇನ್ನು ತೆಂಗಿನ ಗಿಡ, ಸಾರಿ ಅಡಿಕೆ ಗಿಡ ಎಲ್ಲ ನೆಡ್ತಾರೆ ಅಲ್ಲನಾ. ಈತು ಗುಂಡಿದೆ ಇದೆ ತುಲೆ, ಫುಲ್ ಗುಂಡಿದೆ ಪೆರುಂಡು ಸೇಲೆ ನೋಡಿ. ಆಚೆ ನದಿ ಉಂಟು, ತಾರು ನೋಡಿ. ಗುಡ್ಡೆ ಎಲ್ಲ ಹೇಗೆ ಕಾಣ್ತದೆ, ಬೆಟ್ಟ ಎಲ್ಲ ಹೇಗೆ ಕಾಣ್ತದೆ. ಅಲ್ಲೊಂದು ಮನೆ ಕಟ್ತಾಗೆ ಕಾಣ್ತಾ ಉಂಟು, ಬಟ್ ಅದ್ರ ಮನೆ ಅಲ್ಲ ಅದು. ನಿಜ ಹೇಳ್ಬೇಕಾ, ನನಗೆ ನಿಮ್ಮನ್ನ ತಾರು ಕಡೆ ತಾರ್ಪುರ ನೀ ಪಣೊಂದಿತ್ತೆ ತಪ್ಪಕೊರ ಎಷ್ಟು ತೋಜದೆ ಅಂತ ತಾರ್ಪುರ ಆ ಕಡೆ ಎಲ್ಲ ಹೋಗ್ಬೇಕು ಅಂತ ಆಸೆ. ಬಟ್ ಎಂತ ಮಾಡೋದು, ನನಗೆ ಟೈಮೇ ಸಾಕಾಗೋದಿಲ್ಲ. ಅದಿದ್ರೆ ಹೋಗ್ಬೋದಿತ್ತು. ಇವಾಗ ಒಂದು ಬೊಟ್ಟು ನೀರಿಲ್ಲ ನೋಡಿಲಿ. ಫುಲ್ ಆ ಕಡೆ ಹೋಗ್ಬೇಕು. ಮಳೆ ಬರುವಾಗ ಇಲ್ಲಿ ಫುಲ್ ನೀರಂದರೆ ಫುಲ್ಲು ನೀರು ಇಲ್ಲಿ ತನಕ ಬರುತ್ತೆ. ಅದರಲ್ಲೂ ಮಳೆಗಾಲದ ಟೈಮಲ್ಲಿ ಬೊಲ್ಲ ಬರುವುದು ಅಂತ ಹೇಳ್ತಾರೆ. ಆವಾಗ ಫುಲ್ ಆ ತೋಟ ಇದೆಯಲ್ಲ, ಅದು ಫುಲ್ಲಾಗಿ ಯೋಗಿತಕ್ಕನ ಮಾಡಿ ಕೆಳಗಡೆ ತನಕ ಬರುತ್ತೆ ನೀರು. ಕೃಷ್ಣ ಮೆಲ್ಲ ಕೃಷ್ಣ ಬೋರುಂಟು ಸೈಡ್ ಬೋಡ್ಚಿ. ಗುಂಡಿಯನ್ನು ನೋಡ್ಬೇಕಂತೆ ಒಮ್ಮೆ ನೋಡಿ. ಕೃಷ್ಣ ಹೇಳಿದ್ದು ಗುಂಡಿಯನ್ನು ತೋರಿಸು, ಗುಂಡಿ ತೋಜಪ್ಪಲ್ಲೆ ಅಮ್ಮ, ಗುಂಡಿ ತೋಜಪ್ಪಲ್ಲೆ ಅಂತ ಹೇಳಿದ್ರೆ ಗುಂಡಿಯನ್ನು ತೋರಿಸಿ ಅಂತ. ನಾನು ಕನ್ನಡ ಮಲ್ತಂದಿಪ್ಪು ನಮ್ಮೆ ಕನ್ನಡ ದಕ್ಲೆಗೆ ಪಣ್ಣಿ ನಾನು ತುಳು ಗೊತ್ತಿದ್ದ ತುಳು ಕಲ್ಪಾಡೊಂದು. ಬೇಸಿಕ್ ಹೇಳ್ಬೇಕಂದ್ರೆ ಊಟ ಆಯ್ತಂತ ಕೇಳಲಿಕ್ಕೆ ಮನಸ್ಸಾಂಡ, ಹೇಗಿದ್ದೀರಾ ಅಂತ ಕೇಳಲಿಕ್ಕೆ ಎಂಚ ಉಳ್ಳಾರು, ಮನಸ್ಸಾಂಡ ಎಂಚ ಉಳ್ಳಾರು. ನಮ್ಮಲ್ಲ JCB ಹುಲ್ದೋಲಿ ಬಂತು ಜಾವೈ ಪಕ್ಕಡನ್ನ ಯಾನ್ ಕುಲ್ದೋಲಿ ಬನ್ನಿ ಕುಲ್ಲು ಲಾ ಬಂತಜ್ಜಿ. ಇಲ್ಲ ಕುಲ್ಲು ಹಣ್ಣಿನ ತುಲೆ
3 ಕೋತಿಗಳು ಕೂತ್ಕೊಂಡಿದೆ. ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟ ಮಲ್ಪಿಳೆಗೆ ಈ ಕಣ್ಣು ಮುಚ್ಚಿ, ಕೃಷ್ಣ ಕೆಬಿ ಮುಚ್ಚಿ, ಈ ಬಾಯಿ ಮುಚ್ಚಿ ಅಂತ ಅಂಚನೆ. ಕೃಷ್ಣ ಕೆಬ್ಬಿ ಅಂಚನೆ ಉಂಟ್ಲೆ ಒಳ್ಳೆರುಂಬೆ ಆರಿಕೊಲ್ಲಿ పోతారా ಜೋಕ್ಲೆ ಒಂಜಿ ಖುಷಿ ಮುಲ್ ಕೆಸರು ಗದ್ದೆ ನೇಮ ಪಂಡ ಮಸ್ತ್ ಖುಷಿ ಆಪುಣಕ್ಲೆ ಕೆಸರಡು ನಲಿಪ್ಪೆರೆ ಇಪ್ಪುಂಡತ್ತ. ಕೆಸರಲ್ಲಿ 1 ದಿನ ಆಡ್ಲಿಕ್ಕೆ ಇರುತ್ತಲ್ಲ, ತುಂಬಾ ಖುಷಿ. ನಾಡ್ದು ಭಾನುವಾರ ಮತ್ತೆ 20 ಪೋಡುಂದು ಉಂಡು ಬಕ್ಕ ವರ್ಷ ಎಲ್ಲ ಪೋಪುಂಡತ ಬಲ್ಲ ತುಲಿ ನೆರುವೆ ರಾಣಿ ಚಪ್ಪು ಜುಟ್ಟು ಹಂಗೆ ಬಕ್ಕ. 26ಕ್ಕೆ ನೇಮೋತ್ಸವದ ಹೇಗೆ ಅಂದರೆ 1 ವರ್ಷ ಹಾರಿಕಲಲ್ಲಿ ನೇಮೋತ್ಸವ, 1 ವರ್ಷ ನಮ್ದು ಇಲ್ಲಿ ಒಂದು ಪ್ಲೇಸ್ ಉಂಟು ತೋಟದಿಂದ ಆ ಕಡೆ ಜೀತೋಣ್ಣನವರ ಮನೆ ಹತ್ರ, ಅಲ್ಲಿ ನೇಮೋತ್ಸವ. ಅಲ್ಲಿ ಎಲ್ಲ ಇರುವಾಗ ಅತ್ತಿಗೆ ಅವರೆಲ್ಲ ಬರ್ತಾರೆ. ನಮ್ಮದು ನೇಮೋತ್ಸವ ಇರುವಾಗ ಅದೊಂದು ಮುಂಚೆ ಎಲ್ಲ ಇಲ್ಲಿ ಇರಲಿಲ್ಲ ನೇಮೋತ್ಸವ, ಬಟ್ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಇಲ್ಲಿ ಕೂಡ. ಆದಾ ನೀ ಲಕ್ಕ ಬನ್ನಿ ತಾನಿ ನೆರಿಯೇರಿಂದ ಬೊಕ್ಕ ಒಕ್ಕಡೆ ಜಪ್ಪು ತಿರ್ತು ಅನ್ನಿ ಎಂಕಲ ಬರ್ತಗಂದ ಅಪ್ಪನ ಮಕ್ಕ ನೆರಿಯರಂಡ ಕ್ಯಾನರ ಬರ್ತ ವಿಡಿಯೋ ಆಕಳ ವಿಡಿಯೋ ತುಯ್ಯರನ್ನ ಗಿಡ ಬುಡಿ ತೂಕರದನ ಗಣೇಶನ್ ಪತನ್ ನಾನಿ ಪತನ್ ಬರ್ತಾರೆ ಅಲ್ಪ ಬರ್ತಿಲ್ಲ ಬಂತ ಚಪ್ಪಲ್ ತಪ್ಪಿ ಈ ಕೈ ಫೈನಲಿ ಬರ್ತೀಯ ಜೆಸಿಪಿಗೂ ಜೆಸಿಪಿ ಕೃಷ್ಣ ಬುಲ್ತೊಂದಿಲ್ಲ ಬರ್ಪೆ ಅಂದೆ. ಕೃಷ್ಣ ಅಳ್ತಿದ್ದಾನೆ ಬರ್ತೀನಿ ಮೆಲ್ಲ ಮೆಲ್ಲ ಕುಳ್ಳನ್ನೆಲ್ಲ ಬತ್ತಿ ಜೆಸಿಪಿ ಬುಡುಪುನ ಬೇಲೆ ಅಡಿಗೆ ಕೆಲಸ ಬಿಡ್ದು ಜೆಸಿಪಿ ಬುಡುಪುನ ಬೇಲೆ ಈಗ ಇಳಿಯುವುದೇಗೆ ಅಂತ ಮಂಡೆ ಬೆಚ್ಚಾಗಿದೆ. ಒಂಚಿಡ್ದು ಸುಲಭ ಅಂಚಿಡ್ದು ಸಪ್ಪು ಅಲ್ಪರ್ದು ಸುಲಭ ಈಸಿ ಮಾಡಿ ಕೊಟ್ಟ ನಂಗೆ. ಬಂತು ಕೃಷ್ಣ ಅಂತು ಅಂಜು ಜಂಪು ಮಂಜರಿತ್ರ ಪುರ ಬಾಯಿ ಗೊತ್ತಿಂಡು ಜಂಪುಡು ಬಲ ತಟ್ಟಬೆ ಬಲ್ಲ ಇದು ಬಲ್ಲ ಪೋಯಿ ನಮ್ಮ ಪೊರ್ತಂಡು ಬತ್ತೇರು ಕರಿಯ ಜೀತು ಪುರ ಪೋಯಾ ಅವರಿಗೆಲ್ಲ ಆರಿಕಲಲ್ಲಿ ಫುಲ್ ಕೆಲಸ ಇವಾಗ ಬಂಟಿಗೆ ಸಾಕ್ಲಿಕ್ಕೆ ತುಂಬ ಕೆಲಸ ಉಂಟಲ್ಲಿ. ಕೆಸರುಗದ್ದೆ ಅಂದರೆ ಹಾಗೆ ಅಲ್ವಾ, ತುಂಬ ಕೆಲಸ ಇರುತ್ತೆ. ಹಾಗಾಗಿ ಎಲ್ಲ ಹೋಗಿ ಬಲ್ಲ ಬಲ್ಲ ಮೆಲ್ಲ ಬೆಲ್ಲ ಕೊಂಚ ಚಪ್ಪಲ್ ಪಾಡ್ಯರೆಲ್ಲ ತೀರುಜ್ಜಿ ಮಗ ತಟ್ಟೋಡ ಬಲ್ಲ ತಟ್ಟಬೆ ಬಲ್ಲ ಇದಾಯ್ತು ತೂಪ ಅವನ ಅಂಚ ಬರ್ತಿದ ಅಂಚ ಬೂರೋಡ ಯಾರಾದ್ರ ಈ ಕೃಷ್ಣ ನಂಗೆ ಕಲ್ಸ್ಕೊಡುದು ಹೇಗೆ ಹೋಗುದು ಅಂತ. ನೆಟೆಪು ಮೆಲ್ಲ ಮಾರಾಯ ನೆಟೆಪು ನೆಟೆ 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 ಸಾದಿ ಉಂಡು ನೆಟೆಪು ಸಾದಿ ಹನಿದ ಸರ್ಬಿ ಹನಿ ಬೊಡ್ಚಿ ಅಂತಿ ಪೋಡ್ಚಿ ಕೃಷ್ಣ ನಮ್ಮ ಪೋಯ್ ಅವಳ್ದು ನೋಡಿ ಬೇರೆನೆ ದಾರಿ ಮಣ್ಣ ಪೋಯ್ಯೋ ಆ ಮಣ್ಣಿಡು ಪೋಪ ತಪ್ಪೆ ಬೂರುವ ತುಲ ಅಕ್ಲು ಪೋಪೇರು ನಿಕ್ಕ ಹಾಪುಜಿ ಬಲ್ಲ ಹನಿ ಬಲ್ಲ ಬಲ್ಲ ಇಂಚಿಡ್ ಬಲ್ಲ ಹನಿ ಓಡಿಪೋಣಂತ ದಾದೆಕು ಬೂರ್ನ ಮೀನು ಉಂಡತ್ತ ಹನಿ ತಣ್ಣಕ್ಕೆ ನೋಡು ಅಮ್ಮ ಹೇಳಿದ್ದು ಕೇಳಬೇಕು, ಇಲ್ಲಿದ್ರೆ ಹಿಂಗೆ ಆಗುದು. ಪುಯ್ ಬಾ 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 ಬಾ
ಎಲ್ಲ ಎಲ್ಲ ಹೋಗಿ ಆದ್ರೂ ನೋಡಿ ಅವಳು ಚರ್ಬಿ ಚರ್ಬಿ ಪೂರ್ವ ಸಾಧಿಸಿದರೆ ಸಬ್ಬರನ್ನು ನುಂಗಬಹುದಂತೆ. ಯಾರು ಹೇಳಿದ್ದು? ಸಾಧಿಸಿದ್ರೆ ಸಬ್ಬರನ್ನು ನುಂಗಬಹುದಂತೆ ಯಾರು ಹೇಳಿದ್ದಾನೆ? ಫಸ್ಟ್ ಟೈಮ್ ಕೇಳಿದ್ದು ನಾನು. ನಾದಪುರ ಬೇಲ ಮಲ್ತಾರ ಬೈನಿ ಕೃಷ್ಣ ಎಡ್ಡಾಂಡ್ ದಿನ ಅಲ್ಲದ ಅದಕ್ಕೆ ಪೂಪನು ಇನ್ನು ಮನೆಗೆ ಹೋಗುವ ದಾದ. ಅಲ್ಪ ಗೊಬ್ಬರ್ಚು ಬಲ ಕಜ್ಜಿಪ್ಪು ಉಂದಿ ಚಿನ್ನಪ್ಪ ಮೀನ್ ಹಾಕ್ಲೇಗ ಎಂಕ ಮಧ್ಯಾಹ್ನ ಕೋಡೆದ ನಿತ್ತು ನನ್ನ ಕತ್ತಲೆಗೆ ಟೊಮೆಟೊ ಸಾರು ಮೀನು ಅನ್ಪೋಡು. ಇವರಿಬ್ಬರದು ಗಲಾಟೆ ಎಂಚ ಗಲಾಟೆ ಯೋಗಿತಾ ಅಂಟಿನಲ್ಲ ಕೃಷ್ಣನಲ್ಲ. ನಾನು ಪಾಪ ಇಲ್ಲಡೆ ಬಾಯ್ ತುಕ ಅಜ್ಜರ ಕೂಲಿ ತುಕ ಅಜ್ಜರ ಕೂಲಿ ದುಂಡಾತ ಎಂಚಿನ ಏನಿ ಸೈಕಲ್ ಎಂಚ ಇವನು ಈಗ ತುಳುಟಾನೆ ನಾನು ಕನ್ನಡ ಗಂಟೆ. ಅವನು ಸೈಕಲ್ ಅಲ್ಲಿ ಹಾಗೆ ಹೋಗ್ತಾ ಇದ್ದ, ಆಮೇಲೆ ನೂಕಿಕೊಂಡು ಹೋಗ್ತಾ ಇದ್ದಂತೆ, ದೂಡಿಕೊಂಡು ಹೋಗ್ತಾ ಇದ್ದ. ಎದುರುಗಡೆಯಿಂದ ಜೀತನ ಸೈಕಲ್ ಅನ್ನು ಸಂಜಿತ್ ನೂಕೊಂಡು ದೂಡಿಕೊಂಡು ಹೋಗ್ತಿದ್ದ. ಆಮೇಲೆ ಅವನು ಬ್ರೇಕ್ ಹಿಡ್ದ, ಇವ್ರು ಹೋಗಿ ಗುದ್ದಿದ. ಅಷ್ಟೊತ್ತಿಗೆ ಹಲ್ಲು ಅಲ್ಲಿಗೆ ಸಿಕ್ಕಿತ್ತು, ಹಲ್ಲು ಕಟ್ಟಾಯ್ತು ನೋಡಿ. ಹಲ್ಲು ತುಕ ಕೂಲಿ ತುಕ ಅರ್ಧ ಕೂಲಿ ತುಂಡಾಗಿದೆ. ಎರೆಗು ಕೊರ್ತೆ ಕೊರ್ತೆ ತಾನಿ ಅಂದ ಎಂಕ್ ತಾನೆ ಗೊತ್ತು. ಬಾ ಪೋಯ್ ಹೆಂಗೆ ಬರ್ತಾನೆ. ಇತ್ತ ಕಡಿಮೆ ಚಡ್ಡಿಯ ನಿಜನ ಮೂಲೆ 24 ಗಂಟೆಲ್ಲ ಮೂಲೆ ಇತ್ತ ಪಡಿಕೆ ಮೈಪು ಪ್ಯಾಂಪರ್ಸ್ ಪೂರ ಪಾಡು ಜತ ಇದನ್ನ ಯೋಗಿ ತಕ್ಕ ನಾವು ಏತು ಕುಂಟಾಯನ. ಈಗ ನಾವು ಮನೆಗೆ ಹೋಗುವ. ಮನೆಗೆ ಹೋಗಿ ಸ್ವಲ್ಪ ಕೆಲಸ ಉಂಟು, ಅದನ್ನು ಮಾಡುವ, ಮತ್ತೆ ಸಿಗುವ. ನಾನು ಬೆಂಕಿ ಹಾಕಿ ಹೋಗಿದ್ದೆ ಆ ಕಡೆ. ನಾನು ಆ ಕಡೆ ಹೋಗುವಾಗ ಹೀಗೆ ಆಗಿದೆ. ಬೆಂಕಿ ಹಾಕಿ ಅದ್ರ ಜೊತೆ ಇರ್ಬೇಕಿಲ್ಲ ಅಂದರೆ ಕೆಟ್ಟೋಗತ್ತೆ. ಕನ್ನಡ ಮಾತಾಡದೆ ಸ್ವಲ್ಪ ಮಿಕ್ಸ್ ಆಗ್ತಾ ಉಂಟು. ನಂದು ಎಂತ ಯಾವಾಗಲೂ ಮಾತಾಡೋ ಕನ್ನಡ, ಮಂಗಳೂರು ಕನ್ನಡ ಎರಡು ಮಿಕ್ಸ್ ಆಗ್ತಾ ಉಂಟು. ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೇನೆ, ಸ್ವಲ್ಪ ಕೆಲಸ ಎಲ್ಲ ಉಂಟು. ಹರೇ ರಾಮ 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 ಹರೇ 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 ಕೃಷ್ಣ ಹರೇ. ಇವ್ರು ಬಂದ್ರು, ಇವ್ರು ಆರಿಕಲಲ್ಲಿದ್ರು ಕೆಲಸ. ಅವಲ್ಪ ಒಂದು ಹೊಟ್ಟೆ ತಿಂಡಿ ಹೇಳಿರುವಾಗ ಬೈತಾರೆ ಅಂತ ಅಡಿಕೆಗೆ ಹೋಗಿದ್ದೆ ನೀರು ಬೈತಿದ್ದಾರೆ. ಕೃಷ್ಣ ಪೈಪ್ ಒಂದು ಲೆಂಚಿನ ಒಂದು ದಾದ ಮಲ್ದೆಂದು ತೊಟ್ಟೇನು ಬೈಗುಳ ಉಂಟು. ಅಲ್ಲಿ ಗುಡಿಸದೇ ಇರ್ಲಿಕ್ಕೂ ಅಲ್ಲ, ಗುಡಿಸ್ಲಿಲ್ಲ ಅಂದ್ರೆ ಕೋಳಿಗಳ ಗಲೀಜೆಲ್ಲ ಆಗಿರುತ್ತೆ. ಗುಡಿಸಿದ್ರೆ ಅಡಿಕೆಗೆ ಹೋಗುತ್ತೆ. ಆ ಕಡೆನೆಲ್ಲ ಈ ಕಡೆನೆಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ಬೇಕು ನಾನು. ಹನಿ ಬನ್ಸ್ ತರ್ಲಿಕ್ಕೆ ಹೇಳಿದ್ಲು ಅವಳ ಅಪ್ಪನ ಹತ್ರ. ಬನ್ಸ್ ಇರ್ಲಿಲ್ಲ ಅಂತ ಅದಕ್ಕೆ ಬಿಸ್ಕೆಟ್ ರೊಟ್ಟಿ ತಂದಿದ್ದಾರೆ. ಹಾಗೆ ಇವತ್ತು ಸ್ವಲ್ಪ ನೀರು ಜಾಸ್ತಿ ಕಾಯಿಸ್ಬೇಕು, ಯಾಕಂದ್ರೆ ಇವರಿಗೆ ಬೆಳಿಗ್ಗೆ 6:15 ಹೋಗ್ಲಿಕ್ಕೆ ಉಂಟಂತೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಸೌದೆ ಜಾಸ್ತಿ ಇಡಬೇಕು. ಬೆಳಿಗ್ಗೆ ಎದ್ದು ಬೆಂಕಿ ಮಾಡಲಿಕ್ಕೆ ಕಷ್ಟ ಅಲ್ಲ, ಯಾಕಂದ್ರೆ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನೀವು ಅಷ್ಟೇ ಈ ಥರ ಫ್ರೀ ಇರುವಾಗೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇರಿ. ಕಲಿಯುಗದ ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ. ಇದನ್ನ ಹೇಳಿದರೆ ನಮ್ಮದೆಲ್ಲ ಪಾಪನೂ ನಾಶ ಆಗುತ್ತೆ. ಭಗವಂತನ ಸ್ಮರಣೆಯಿಂದ ಎಲ್ಲ ಪಾಪಗಳು ದೂರ ಆಗುತ್ತೆ. ಹಾಗಾಗಿ ಆ್ಯಕ್ಚುಲಿ ನಾನು ಜಪ ಮಾಡ್ತೀನಿ, ನಿಮಗೆ ಗೊತ್ತಿದೆ. ಡೈಲಿ 1 ರೌಂಡ್ ಅಥವಾ 2 ರೌಂಡ್ ಜಪ ಮಾಡ್ತೀನಿ ಮಣಿಯನ್ನು ಇಟ್ಕೊಂಡು 108 ಸಲ. ಇದರಿಂದ ದೇವ್ರ ಹತ್ರ ನಾವು ಮಾನಸಿಕವಾಗಿ ಹತ್ರ ಆಗಲಿಕ್ಕೆ ಈಸಿ ಆಗುತ್ತೆ. ಅಂದರೆ ಮನಸ್ಸು ಸ್ಥಿಮಿತದಲ್ಲಿರುತ್ತೆ ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ. ಸೊ ಹಾಗಾಗಿ ಜಪ ಮಾಡಬೇಕು ಅಂತ ಹೇಳ್ತಾರೆ ನಮಗೆ ಭಗವದ್ಗೀತೆ ಕ್ಲಾಸ್ ಕೇಳುವಾಗ, ನಮಗೆ ಹೆಲ್ಪ್ ಆಗಲಿ ಅಂತ. ಹಾಗೆ ಟೈಮ್ ಇರುವಾಗ ಹರೇ ಕೃಷ್ಣ ಅಂತ ಸಂಕೀರ್ತನೆ ಅಂದರೆ ಕೀರ್ತನೆ ಹೇಳ್ತಾ ಇರಬೇಕು ಬಾಯಲ್ಲಿ. ಓ ದಾದಾ ದಾದೆ ಆಂಡಿಡಪ್ಪ ಸೈಕಲ್ ಯೋಗಿತಾ ಆಂಟಿ ನಡೆ. ಈ ಮಕ್ಕಳಿಂದ ಆಗಲ್ಲಪ್ಪ. ಮತ್ತೆ ಯೋಗಿತಾ ಮನೆಗೆ ಹೋಗ್ಬೇಕಂತೆ ಸೈಕಲ್ ತಗೊಂಡು. ಇದೇ ಆಯ್ತು. ಎಕ್ಕಾಡದೆ ತುಂಬ ಓಪನತ್ತಾ ತೆಕ್ಕೂಟ ಎಕ್ಕಾಡು ಮತ್ತೆ ದೆಕ್ಕಿನ ಕುಡತುಲ ಕೋರಿದ ದೇವರೇ. ಕೃಷ್ಣ ಬಲ ಕೃಷ್ಣ ದುಲೆ ಕಾಜಿ ಪಾಡ್ದನ. ಕೃಷ್ಣ ಬಳೆ ಹಾಕೊಂಡಿದ್ದಾನೆ, ಹನ್ನೆಯಲ್ಲಿ ಬಳೆ ಇಟ್ಟಿದ್ಲ ಅದನ್ನ ಹಾಕೊಂಡಿದ್ದಾನೆ. ಕೃಷ್ಣೆ ಆಗಿದ್ದಾಳೆ. ನವಿಲ್ಗರಿಲ್ಲ, ನವಿಲ್ಗರಿ ನೋಡಿ. ಇದು ಹನಿ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗುವಾಗ ತಗೊಂಡು ಹೋಗಿದ್ಲು. ತುಂಬ ಸಿಕ್ಕತ್ತೆ ಇಲ್ಲಿ. ಅದು ಅಂದರೆ ನವಿಲ್ ಜಾಸ್ತಿ ಈ ಕಡೆ, ಹಾಗಾಗಿ ತುಂಬ ಸಿಗತ್ತೆ. ಡಬಲ ಮಾರಯ್ಯ ಬಲ ಯಾವ ಬೊಕ್ಕ ಪಾಡಿಗ ಬಲ ಅಂಗಿ ಪಾಡೋನ್ಗ ಬಲ. ಕೃಷ್ಣ 1000 ಸಲ ಕರಿಬೇಕು ಕೃಷ್ಣನ. ನಂದು ಸೀರೆ ಎಲ್ಲ ನೋಡಿ, 1 ಗೌನು 3 ಸೀರೆ, 1 ಗೌನು 3 ಸೀರೆ ಇದೆಲ್ಲ ಡೋಬಿಗೆ ಕೊಡಲಿಕ್ಕೆ ಅಂತ ಇಟ್ಟಿದ್ದು ನಾನು. ಅವತ್ತೆಲ್ಲ ಫಂಕ್ಷನ್ಗೆ ಹಾಕಿದ್ದು. ರೇಷ್ಮೆ ಸ್ಯಾರಿ ಎಲ್ಲ ನಾವೇ ವಾಶ್ ಮಾಡಲಿಕ್ಕೆ ಆಗಲ್ಲ, ಹಾಳಾಗತ್ತಲ್ಲ. ಹಾಗಾಗಿ ಡೋಬಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ. ಇನ್ನೂ ಕೊಟ್ಟಿಲ್ಲ. ಪವಿತ್ರಣ್ಣನ ಹತ್ರ ಕೊಡಬೇಕು, ಬಟ್ ಇನ್ನೂ ಕೊಟ್ಟಿಲ್ಲ. ನಾಳೆ ಆದರೂ ಕೊಡಬೇಕು. 4 ಸ್ಯಾರಿ 1 ಗೌನ್ ಇದೆ. ನನಗೆ ನಿನ್ನೆ ಒಂದು ಇರುವೆ ಹಚ್ಚಿದಿಲ್ಲ, ಇಷ್ಟು ದಪ್ಪಾಗುಂಟು. ಎಂತ ಇರುವೆ ಅಂತ ಗೊತ್ತಿಲ್ಲ. ಬಲೆ ಕೃಷ್ಣ. ಓ ಈ ಕೃಷ್ಣ ಲೆತ್ತೆ ಸಾಕಾಗುಂಡು. ಅವು ಬೊಕ್ಕ ಕೊರ್ಪೆ ಬಲ್ಲ ಅಂಗಿ ಪಾಡಿಗ ಉಮಿಲ್ ಚುಚ್ಚುಂಡು. ಹೌದಾದ ಕೃಷ್ಣ ಹಣ್ಣಿನ ಕಾಜಿ ಪಾಡ್ದನ. ಕೃಷ್ಣ ಹಣ್ಣಿಯ ಬಳೆ ಹಾಕಿದ್ದು ಪೊಂಜನತ್ತು ಪೊಂಜೋಕುಲ್ನ ಕಾಜಿ ಕೃಷ್ಣ ಪಾಡ್ದಿನಿ. ಅವೆನ್ನ ಹಣ್ಣಿನ ಪೂರೊಂಡ ಇಟ್ಟು ಎಂಕಲ ಹನಿಗ್ಲ ಎಂಕ್ 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 ಮೋಚರೆಗ್ಲ ಇಕ್ಕದೈತೆ ಪೊಂಜೋಗ್ಲ ಕಾಜಿ ದೆಪ್ಪು ನರಕ್ಕ ದೆಪ್ಪು ಈ ಪೊಣ್ಣತ್ತದ ಯಾಂಜೋಕ್ಲ ಮಗ ಕಾಜಿ ಪಾಡ್ದ ಪೊಂಜೋಕ್ಲ ಇಜ್ಜಿ ಬರ್ಪೆ ಅಂದ್ರೆ ಡುಂಡದು ಬರ್ಪೆ ವಡ. ಚಪಾತಿ ಮಾಡ್ಕೊಂಡು ಚಪಾತಿ ಮಾಡ್ತಾ ಇದ್ದೀನಿ. ನಾವು 9 ವಾರ ಆಗ್ತಾ ಬಂತು. ಇವರಿಗೆ ಡೈಲಿ ಚಪಾತಿ ಹಾಕ್ಬೇಕಲ್ಲ ನೋಡಿ. ಅಷ್ಟು ಪಾತ್ರೆ ಎಲ್ಲ ಉಂಟು. ಅದು ತೊಳೆದು ಸ್ನಾನ ಮಾಡಿ ಮತ್ತು ಏನು ಮಾಡಿದೆ ಹಾಂ. ನಾಳೆ ಹಣ್ಣಿಗೆ ಬೇಗ ಹೋಗಬೇಕು. ಇವರು ನಾಳೆ ಬೆಳಿಗ್ಗೆ 6:45ಗೆ ಮೂಡುಬಿಟ್ಟು ಹೋಗ್ಲಿಕ್ಕೆ ಉಂಟು ಪಲ್ಲಕ್ಕಿ ತರಲಿಕ್ಕೆ. ನೇಮೋತ್ಸವ ಉಂಟಲ್ಲ, ಹಾಗಾಗಿ ಆರಿಕಲ್ಲಿಗೆ. ಹಾಗೆ ಹಣ್ಣಿನ ಬೇಗ ನಾಳೆ ಹೊರಡಿಸ್ಬೇಕಂತೆ. ಹಣ್ಣಿನ ಬೇಗ ಹೊರಡಿಸ್ಬೇಕಂತೆ ನಾಳೆ.
ಗಂಟೆಗೆ ರೆಡಿ ಆಗೋರಿಗೆ ಕಾಂಡೆಲ್ಲ ಅಕ್ಕೆರೆನೇ ಹಾಕೋದು ಸಲಿಟ್ ಅಂಚ ನಾನು ಭಗವದ್ಗೀತೆ ಕ್ಲಾಸ್ಗೆ ಏನ್ಗ ಅಂದ್ರೆ ನಂದು ತೊಂಡೆ ಬಟ್ ಇಷ್ಟೇ ನನಗೆ ಕೇಳ ಇವಾಗ ಭಗವದ್ಗೀತೆ ಕ್ಲಾಸ್ ಕೇಳಿದರೆ ಅರ್ಧ ಕೇಳಿದಾಗೆ ಆಗತ್ತೆ, ಫುಲ್ ಕೇಳೋಕ್ಕೆ ಆಗಲ್ಲ. ಸೊ ನಾಳೆನೇ ಕಂಟಿನ್ಯೂ ಮಾಡೋಣ ಅಂತ. ಚಪಾತಿ ಮಾಡಿ ಪಾತ್ರೆ ಎಲ್ಲ ತೊಳೆದು ಹರೇ ಕೃಷ್ಣ ಮಹಾ ಹೇಳಿ ಸ್ವಲ್ಪ ಎಡಿಟ್ ಮಾಡೋಕ್ಕಾದ್ರೆ ಎಡಿಟ್ ಮಾಡಿ ಮತ್ತೆ ಮಲಗೋದು. ಓಕೆ, 5 ಗಂಟೆ. ಇವತ್ತಿನ ವಾರನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಜೈ ರಾಧೆ ಕೃಷ್ಣ. ಬಾಯ್ ಮಾತಿರಗಿಲ್ಲ. ಲವ್ ಯು ಆಲ್. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆಲ್ ತುಳುನಾಡು ಜನಕ್ಕೆ. ಕೃಷ್ಣ ಕೃಷ್ಣ ಮುರಳಿ ಕೃಷ್ಣ ಕೃಷ್ಣ ಮುರಳಿ ಕೃಷ್ಣ